ಪೌರಾಣಿಕತೆ, ದೈವ ದೇವರುಗಳ ಶಕ್ತಿಗಳು ಗೋಚರಿಸುತ್ತಲೇ ಇದೆ. ಇದೀಗ ಪುತ್ತೂರಿನ ಕೋರ್ಟ್ ರಸ್ತೆಯ ಪರಿಸರದಲ್ಲಿ ಮಹಾಕಾಳಿ ದೇವಿ ಶಕ್ತಿಯೊಂದು ಪೂಜಿಸಲ್ಪಡ್ತಾ ಇದ್ದು, ಈ ದಿವ್ಯ ಸಾನ್ನಿಧ್ಯ ಜೀರ್ಣೋದ್ಧಾರಕ್ಕೆ ಅಣಿಯಾಗುತ್ತಿದೆ. ಏಪ್ರಿಲ್ 6ರ ರಾಮನವಮಿಯ ದಿನ ವಾಸ್ತುಶಿಲಾ ಪ್ರತಿಷ್ಠಾಪನೆ ನಡೆದು ಜೀರ್ಣೋದ್ಧಾರ ಕಾರ್ಯ ಆರಂಭಗೊಂಡಿದೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಪದ್ಮಾವತಿ ರೂಪಿಯಾದ ಪನ್ನಗ ಕನ್ಯಾದೇವಿಯನ್ನ ಜೈನರು ಹಾಗೂ ಬಂಗ ಅರಸರು ಆರಾಧಿಸುತ್ತಿದ್ರು. ಬಂಗ ಅರಸರು ತಮ್ಮ ಆರಾಧನೆಯ ಜೊತೆಗೆ ತಮ್ಮ ಕಾಲದಲ್ಲಿ ತೆರಿಗೆ ಸಂಗ್ರಹಕ್ಕಾಗಿ ಸ್ಥಾಪಿಸಲ್ಪಟ್ಟ ದೇವಿಯ ಸಾನ್ನಿಧ್ಯವು ಕಾಲಾನುಕಾಲದಲ್ಲಿ ಶಿಥಿಲಾವಸ್ಥೆಗೆ ತಲುಪಿತ್ತು. ಬಳಿಕ ಈ ಜಾಗದಲ್ಲಿ ನೆಲೆಸಿದ್ದ ಸಾರಸ್ವತ ಬ್ರಾಹ್ಮಣರು ಪ್ರತಿದಿನ ಭಜನೆ, ಕೀರ್ತನೆಯನ್ನ ಮಾಡುವಾಗ ಈ ಕೀರ್ತನೆಗೆ, ಭಜನೆಗೆ ಒಲಿದ ದೇವಿಯು ನಾನು ಬರಲಾ, ನಾನು ನಿಮ್ಮ ಮನೆಗೆ ಬರಲಾ ಎಂದು 3 ಬಾರಿ ಕೇಳಿಕೊಂಡು ಈ ಸಾನ್ನಿಧ್ಯವನ್ನ ಸೇರಿ ಅವರ ಇಷ್ಟಾರ್ಥಗಳನ್ನ ಹಾಗೂ ಊರಿನ ಜನರ ಇಷ್ಟಾರ್ಥಗಳನ್ನ ನುಡಿಯ ಮೂಲಕ ನೆರವೇರಿಸಿಕೊಂಡು ಬರುತ್ತಿದ್ದಾರೆ. ಇದೇ ಮಹಾಕಾಳಿ ಕ್ಷೇತ್ರ ಇದೀಗ ಜೀರ್ಣೋದ್ಧಾರಕ್ಕೆ ಅಣಿಯಾಗುತ್ತಿದೆ. ಶುಭೋದಯ. ಶ್ರೀರಾಮಚಂದ್ರನ ಚರಣಾರವಿಂದಗಳಿಗೆ ಗೋವಿಂದಾನುಗೋವಿಂದ. ಇಂದಿನ ಯುಗಾದಿಯ ಪರ್ವಕಾಲ ಕಳೆದು ಶ್ರೀರಾಮನವಮಿಯ ಪರ್ವಕಾಲದಲ್ಲಿ ಇಲ್ಲಿ ಪುತ್ತೂರಿನ ಹತ್ತೂರಿಗೆ ಸಂಬಂಧಪಟ್ಟಂತಹ ಜೈನರು ಆರಾಧನೆ ಮಾಡಿಕೊಂಡಂತಹ, ಬಂಗರಸರು ಆರಾಧನೆ ಮಾಡಿಕೊಂಡು ಬಂದಂತಹ ವಿಶೇಷವಾದ ಸಾನ್ನಿಧ್ಯ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ಯುಕ್ತವಾದಂತಹ ಮಹಾಕಾಳಿಯ ಸಾನ್ನಿಧ್ಯ, ಪದ್ಮಾವತಿ ರೂಪಿಯಾದಂತಹ ಪನ್ನಗ ಕನ್ಯಾ ಎಂಬಂತಹ ದೇವಿಯ ವಿಶೇಷವಾಗಿ ಪ್ರತಿಷ್ಠಾಪನೆ ಉದ್ದೇಶರ ಈ ಹಿಂದೆ ಬಂಗರಸರು ಆರಾಧನೆ ಮಾಡಿಕೊಂಡು ತೆರಿಗೆ ಸಂಗ್ರಹ ಹಾಗೆಯೇ ಅವರ ಆರಾಧನೆಗೋಸ್ಕರ ಸ್ಥಾಪಿಸಲ್ಪಟ್ಟಂತಹ ಆ ಪದ್ಮಾವತಿಯು ಕಾಲಾನುಕಾಲದಲ್ಲಿ ಶಿಥಿಲಾವಸ್ಥೆಗೆ ಹೋಗಿ ಇಲ್ಲಿ ಸಾರಸ್ವತ ಸಮಾಜದ ಬ್ರಾಹ್ಮಣದವರು ಆರಾಧನೆ ಮಾಡಿಕೊಂಡು ಬಂದಂತಹ ಕೀರ್ತನೆ, ಭಜನೆಗೆ ಒಲಿದುಕೊಂಡು ನಾನು ಬರಲಾ, ನಾನು ನಿಮ್ಮನೆಗೆ ಬರಲಾ ಎಂದು 3 ಬಾರಿ ಕೇಳಿಕೊಂಡು ಈ ಸಾನ್ನಿಧ್ಯವನ್ನು ಸೇರಿ ಅವರ ಇಷ್ಟಾರ್ಥಗಳನ್ನು ಹಾಗೆ ಪರವೂರ ಜನರ ಇಷ್ಟಾರ್ಥಗಳನ್ನು ಉದಾಹರಣೆಯ ಮೂಲಕವಾಗಿ, ನುಡಿ ಮೂಲಕವಾಗಿ ಕೊಟ್ಟು ಎಲ್ಲರಿಗೂ ಇಷ್ಟಾರ್ಥವನ್ನು ನೆರವೇರಿಸಿದಂತಹ ಈ ದಿವ್ಯ ಸಾನ್ನಿಧ್ಯ ಈ ದಿನ ಪುನಃ ವಾಸ್ತುಶಿಲಾ ಪ್ರತಿಷ್ಠಾಪನಾ ಪೂರ್ವಕ ಮುಂದಕ್ಕೆ ಈ ಸನ್ನಿಧಾನವನ್ನು ಬೆಳಗಿಸುವುದಕ್ಕೋಸ್ಕರ ಜೀರ್ಣೋದ್ಧಾರ ಕಾರ್ಯ ಆರಂಭಿಸಲಾಗಿದೆ. ಎಲ್ಲ ಸಮಸ್ತ ಮಹಾಜನರು ಇದರಲ್ಲಿ ಸೇರಿಸಿಕೊಂಡು ಈ ಹತ್ತೂರಿನ ಪ್ರತಿಯೊಬ್ಬ ಮನೆಯವರು ಕಿಂಚಿತ್ 1 ರೂಪಾಯಿಯಾದರೂ ಸರಿ ಇದಕ್ಕೆ ಭಾಗವನ್ನಿತ್ತು ಸಹಕರಿಸಬೇಕಾಗಿ ನಿಮ್ಮೆಲ್ಲರಲ್ಲಿ ಭಕ್ತಿಪೂರ್ವಕವಾಗಿ ನಾವು ವಿನಂತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ. ರಾಮದಾಸ್ ಭಟ್, ಬನ್ನಂಜೆ, ಉಡುಪಿ. ನಮಸ್ಕಾರ. ಈ ಹಿಂದೆ ಮಹಾಲಿಂಗೇಶ್ವರ ದೇವರ ಅಷ್ಟಮಂಗಲ ಪ್ರಶ್ನಾ ಚಿಂತನೆಯಲ್ಲಿಯೂ ಈ ಸ್ಥಳ ಸಂಬಂಧ ದೇವಿಯ ಸಾನ್ನಿಧ್ಯ ಜೀರ್ಣೋದ್ಧಾರವಾಗಬೇಕು ಎಂದು ಕಂಡು ಬಂದಿತ್ತು. ಅದರಂತೆ ಇದೀಗ ಭಕ್ತರೆಲ್ಲ ಸೇರಿಕೊಂಡು ದೇವಿಯ ಮಂದಿರ ನಿರ್ಮಾಣ ಕಾರ್ಯ ಆರಂಭಗೊಂಡಿದೆ. ಕೋರ್ಟ್ ರೋಡ್ನ ಪರಿಸರದಲ್ಲಿ ಬಹಳಷ್ಟು ವರ್ಷಗಳಿಂದ ಆಚರಿಸಿಕೊಂಡು ಬಂದಂಥ ಪದ್ಮಾವತಿ ಮಹಾಕಾಳಿ ಅಮ್ಮನವರ ಶಿಲಾನ್ಯಾಸ ಕಾರ್ಯಕ್ರಮ ಇನ್ನು ನೆರವೇರಿದೆ. ನಮ್ಮ ಅವಧಿಯಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆದಂಥ ಅಷ್ಟಮಂಗಲ ಪರಿಹಾರ ಚಿಂತನೆಯಲ್ಲಿ ಕೂಡ ಬಂದಿದೆ. ಇಲ್ಲಿ ಒಂದು ದೈವಿ ಸಾನ್ನಿಧ್ಯ ಇದೆ, ಅದನ್ನು ಜೀರ್ಣೋದ್ಧಾರಗೊಳಿಸಬೇಕೆಂಬ ಚಿಂತನೆಯಲ್ಲಿ ಬಂದಿತ್ತು. ಅದನ್ನು ಮನಗಂಡಂಥ ಕುಟುಂಬ ಸದಸ್ಯರಾದಂಥ ಜಗನ್ನಾಥ ಕಾಮತ್ ಅವರು ನೇತೃತ್ವವನ್ನು ವಹಿಸಿ ಸಾಧ್ಯವಾದಷ್ಟು ಮಟ್ಟಿಗೆ ಅವರ ಕುಟುಂಬವನ್ನು ಸೇರಿಸಿಕೊಂಡು ಈ ಕಾರ್ಯಕ್ರಮ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಹಿಂದೂ ಬಾಂಧವರನ್ನೆಲ್ಲ ಸೇರಿಸಿಕೊಂಡು, ಈ ಪರಿಸರ ಎಲ್ಲ ಹಿಂದೂ ಬಾಂಧವರನ್ನ ಸೇರಿಸಿಕೊಂಡು ಮಾಡಬೇಕಂತ ಅವರ ಉದ್ದೇಶ ಇದೆ. ಈ ಕುಟುಂಬ ಬಹಳಷ್ಟು ಹಂಚಿ ಹೋಗಿದೆ. ಈ ಕಾರ್ಯಕ್ರಮವನ್ನು ಮಾಡುವಲ್ಲಿ ಅವರಿಗೆ ದೇವಿ ಪ್ರೇರೇಪಣೆಯನ್ನು ಕೊಟ್ಟು ಎಲ್ಲ ಕುಟುಂಬದವರು ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮವನ್ನು ಮಾಡುವಂಥ ಶಕ್ತಿಯನ್ನು ಕೊಡಬೇಕು. ನಾಡ್ದು 11ನೇ ತಾರೀಕಿಗೆ ನಡೆಯುವಂಥ ಷಡಾಧಾರ ಪ್ರತಿಷ್ಠಾ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಬಾಂಧವರು ಇದರಲ್ಲಿ ಕುಟುಂಬಸ್ಥರು ಸೇರಿಸಿಕೊಂಡು ವೈಭವವಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಜಗನ್ನಾಥ ಕಾಮತರ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ 10ನೇ ತಾರೀಕಿಗೆ ವಿಶೇಷವಾದಂಥ ಒಂದು ಮೆರವಣಿಗೆಯ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಆ ಎಲ್ಲ ಕಾರ್ಯಕ್ರಮದಲ್ಲಿ ಈ ಕುಟುಂಬದ ಎಲ್ಲ ಸದಸ್ಯರು, ಸಮಸ್ತ ಹಿಂದೂ ಬಾಂಧವರು ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟು ಇಲ್ಲೊಂದು ದೇವಿಗೆ ಭವ್ಯವಾದ ಆಲಯವನ್ನು ನಿರ್ಮಾಣ ಮಾಡುವುದರಲ್ಲಿ ಎಲ್ಲರೂ ಸೇರಿ ಶಕ್ತಿಯನ್ನು ತುಂಬಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.
ಪುತ್ತೂರಿನ ಕೋಟ್ ರೋಡ್ನ ಪರಿಸರದಲ್ಲಿ ನೆಲೆಸಿರುವ ಜಗನ್ನಾಥ ಕಾಮತ್ ಕುಟುಂಬಸ್ಥರು ಮಹಾಕಾಳಿಯನ್ನ ಆರಾಧಿಸಿಕೊಂಡು ಬರುತ್ತಿದ್ದಾರೆ. ಜಗನ್ನಾಥ ಕಾಮತ್ ಕುಟುಂಬಸ್ಥರ ಹಾಗೂ ಊರಿನ ಭಕ್ತಾದಿಗಳ ಉಪಸ್ಥಿತಿಯಲ್ಲಿ ಮಹಾಕಾಳಿ ದೇವಿ ಸನ್ನಿಧಿಯ ಜೀರ್ಣೋದ್ಧಾರಕ್ಕೆ ಏಪ್ರಿಲ್ 6ರಂದು ಕೆಸರು ಕಲ್ಲು ಹಾಕಿ ಅಭಿವೃದ್ಧಿ ಕಾರ್ಯಗಳು ಆರಂಭಗೊಂಡಿದೆ. ಈಗಾಗಲೇ ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಲಾಗಿದ್ದು, ಮೇ 10ರ ಸಂಜೆ ಮಹಾಲಿಂಗೇಶ್ವರ ದೇವಾಲಯದಿಂದ ಭವ್ಯ ನಿಧಿಕುಂಭ ಮೆರವಣಿಗೆ ಲಕ್ಷ್ಮೀ ವೆಂಕಟರಮಣ ದೇವಾಲಯದಿಂದಾಗಿ ಸಾಗಿ ಕೋಟ್ ರಸ್ತೆ ಮೂಲಕ ಕಿಲ್ಲೆ ಮೈದಾನದ ಸ್ಥಳ ಸಾನ್ನಿಧ್ಯಕ್ಕೆ ಬರಲಿದೆ. ಮೇ 11ರಂದು ಷಡಾಧಾರ ಪ್ರತಿಷ್ಠೆ ನಡೆಯಲಿದೆ. ಭಕ್ತಾದಿಗಳ ಇಷ್ಟಾರ್ಥವನ್ನ ನೆರವೇರಿಸುತ್ತಿರುವ ದೇವಿಯ ಸಾನ್ನಿಧ್ಯ ಸುಮಾರು 1.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಲಿದ್ದು, ಭಕ್ತಾದಿಗಳು ಚಿನ್ನ, ಬೆಳ್ಳಿ, ಹಣದ ನಿಧಿಕುಂಭ ಸಮರ್ಪಿಸಬೇಕಾಗಿ ಸಮಿತಿ ವತಿಯಿಂದ ವಿನಂತಿಸಲಾಗಿದೆ. ಪುತ್ತೂರು ಮಹಾಲಿಂಗೇಶ್ವರ ದೇವಾಲಯ ಹಾಗೂ ಹಲವು ದೇವಾಲಯಗಳ ನಿರ್ಮಾಣ ಕಾರ್ಯಗಳನ್ನು ಯಶಸ್ವಿಯಾಗಿ ನಡೆಸಿದ ಅನುಭವ ಹೊಂದಿರುವ ನಿಸರ್ಗ ಕನ್ಸ್ಟ್ರಕ್ಷನ್ನ ರಾಜೇಂದ್ರ ಶಿಲ್ಪಿಯವರನ್ನ ಮಹಾಕಾಳಿ ದೇವಿಯ ನೂತನ ಮಂದಿರ ನಿರ್ಮಾಣಕ್ಕೆ ಆಯ್ಕೆ ಮಾಡಲಾಗಿದ್ದು, ಕೆಲಸದ ಜವಾಬ್ದಾರಿಯನ್ನ ನೀಡಲಾಗಿದೆ. ಆರಾಧ್ಯ ಮೂರ್ತಿ ಸೀಮಾಧಿಪತಿಯಾಗಿರ್ತಕ್ಕಂಥ ಶ್ರೀ ಮಹಾಲಿಂಗೇಶ್ವರನ ಚರಣ ಕಮಲಗಳಿಗೆ ನಮಿಸ್ತಾ, ಇಲ್ಲಿಯ ಸ್ಥಳ ಸಾನ್ನಿಧ್ಯದ ಮಹಾಕಾಳಿ ಅಮ್ಮನವರ ಚರಣ ಕಮಲಗಳಿಗೆ ನಮಿಸ್ತಾ, ಬಹು ವರ್ಷಗಳಿಂದ ಒಂದು ಕುಟುಂಬ ಆರಾಧನೆ ಮಾಡಿಕೊಂಡು ಬಂದಿರತಕ್ಕಂಥ ಮತ್ತು ಮಹಾಲಿಂಗೇಶ್ವರನ ಅಷ್ಟಮಂಗಲ ಚಿಂತನೆಯಲ್ಲೇ ಕಂಡು ಬಂದಿರತಕ್ಕಂಥ ಈ ಸ್ಥಳ ಸಂಬಂಧ ಏನು ದೇವಿಯ ಜೀರ್ಣೋದ್ಧಾರ ಆಗಬೇಕು, ಅದಕ್ಕೆ ಇವತ್ತು ಆಗಬೇಕಾಗಿರ್ತಕ್ಕಂಥ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡು ಇವತ್ತು ಶಿಲಾನ್ಯಾಸ, ಶಿಲಾಪೂಜೆ ಕಾರ್ಯಕ್ರಮ, ಕೆಸರು ಕಲ್ಲಿನ ಕಾರ್ಯಕ್ರಮ ಇವತ್ತು ನಡೆದಿದೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ಭವ್ಯವಾಗಿರ್ತಕ್ಕಂಥ ಮಹಾಕಾಳಿಯ ಮಂದಿರ ನಿರ್ಮಾಣ ಆಗ್ಲಿಕ್ಕಿದೆ. ಅದಕ್ಕೆ ಎಲ್ಲ ಸದ್ಭಕ್ತರು ಸಹಕಾರವನ್ನ ಮಾಡಬೇಕು ಮತ್ತು ಆರಾಧನೆ ಮಾಡ್ಕೊಂಡು ಬಂದಿರತಕ್ಕಂಥ ಕುಟುಂಬ ವರ್ಗದವರು ಎಲ್ಲರೂ ಸೇರಿಕೊಂಡು ಎಲ್ಲಿ ದೇವಿಯ ಸಾನ್ನಿಧ್ಯ ಇದೆ ಆ ಸಾನ್ನಿಧ್ಯ ವೃದ್ಧಿಗೋಸ್ಕರ ಎಲ್ಲರೂ ಸಾಮೂಹಿಕವಾಗಿ ಸೇರಿ ಭಗವಂತನ ಹತ್ರ, ತಾಯಿ ಹತ್ರ ಪ್ರಾರ್ಥನೆಯನ್ನ ಮಾಡಿಕೊಂಡಾಗ ಸಹಜವಾಗಿ ತಾಯಿ ಒಲ್ದು ಬರ್ತಾಳೆ ಅಂತ ಹೇಳುವಂಥದ್ದು ಪ್ರತೀತಿ ಮತ್ತು ಹಿಂದೂ ಸಮಾಜದ ನಂಬಿಕೆ. ಆ ನಂಬಿಕೆಯ ಪ್ರಕಾರ ಇವತ್ತು ನಾವೆಲ್ಲರೂ ಒಟ್ಟಾಗಿ ಎಲ್ಲರೂ ಇಲ್ಲಿ ಈ ಕ್ಷೇತ್ರಕ್ಕೆ ಬಂದಾಗ ಈ ಸಾನ್ನಿಧ್ಯಕ್ಕೆ, ಈ ಪರಿಸರಕ್ಕೆ, ಕೋರ್ಟ್ ಮೈದಾನ ಮತ್ತೆ ಈ ಪರಿಸರಕ್ಕೆ ಬಂದಾಗ ಎಲ್ಲ ಜಾತಿ ಮತಗಳನ್ನ ಮೀರಿ ಇಲ್ಲಿ ಆರಾಧನೆ ಮಾಡಿಕೊಂಡು ಬಂದಿರತಕ್ಕಂಥ ನಾವು ಬಹಳ ವರ್ಷಗಳಿಂದ ನಾವು ನೋಡ್ತಾ ಬಂದಿದ್ದೇವೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಒಂದು ಜೀರ್ಣೋದ್ಧಾರ ಸಮಯದಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿಕೊಂಡು ಜೀರ್ಣೋದ್ಧಾರ ಮಾಡಬೇಕು ಮತ್ತು ಏನು ಅದನ್ನ ಆರಾಧನೆ ಮಾಡ್ಕೊಂಡು ಬಂದಿರತಕ್ಕಂಥ ಕುಟುಂಬ ವರ್ಗ ಏನಿದೆ ಅವರಿಗೆ ನಾವು ಬೆನ್ನೆಲುಬಾಗಿ ನಿಂತು ಆ ಕಾರ್ಯಗಳಲ್ಲಿ ಏನೆಲ್ಲ ಜೀರ್ಣೋದ್ಧಾರ ಆಗ್ಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿದೆ ಅದರಲ್ಲಿ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡಬೇಕು ಅಂತ ಹೇಳುವಂತ ಸಂಕಲ್ಪದಿಂದ ನಾವು ಇಲ್ಲಿ ಬಂದಿದ್ದೇವೆ. ಮತ್ತು ಮುಂದಿನ ದಿನಗಳಲ್ಲೇ ಬರುವ ಮೇ 11ನೇ ತಾರೀಕಿಗೆ ನಡೆಯುವಂತ ಷಡಾಧಾರ ಪ್ರತಿಷ್ಠೆಯ ಕಾರ್ಯಕ್ರಮ ಇದೆ. ಅದನ್ನ ಬಹಳ ವಿಜೃಂಭಣೆಯಿಂದ ಮತ್ತು ಎಲ್ಲರನ್ನ ಸೇರಿಸಿಕೊಂಡು ಮಾಡಬೇಕು ಅಂತ ಹೇಳುವಂತ ಒಂದು ಸಂಕಲ್ಪ ನಮ್ಮೆಲ್ಲರದ್ದಿದೆ. ಅದಕ್ಕೆ ಎಲ್ಲ ಊರಿನ ಜನರು ಸಹಕಾರ ಮಾಡಬೇಕು. ಹಿಂದೂ ಸಮಾಜ, ಪುತ್ತೂರಿನ ಸಮಸ್ತ ಜನತೆ ಇದ್ರ ಜೊತೆ ಸೇರಿಕೊಂಡು ಭವ್ಯವಾಗಿರ್ತಕ್ಕಂಥ ಈ ಮಂದಿರ ನಿರ್ಮಾಣಕ್ಕೆ ಮುಂದಿನ ದಿನಗಳ ಸಹಕಾರ ಮಾಡಿ ಈ ತಾಯಿಯ ಮಹಾಕಾಳಿಯ, ವಿಶೇಷವಾಗಿ ಪುತ್ತೂರು ಪರಿಸರದಲ್ಲಿ ಮಹಾಕಾಳಿಯ ಸಾನ್ನಿಧ್ಯವನ್ನ ನಾವು ಇಲ್ಲೇ ನೋಡುವಂಥದ್ದು. ಆ ಮಹಾಕಾಳಿಯ ಸಾನ್ನಿಧ್ಯದ ಪರಿಪೂರ್ಣವಾಗಿರ್ತಕ್ಕಂಥ ಬಿಂಬ ಪ್ರತಿಷ್ಠೆ ಆದಾಗ ಪರಿಪೂರ್ಣವಾಗಿರ್ತಕ್ಕಂಥ ಸಾನ್ನಿಧ್ಯ ವೃದ್ಧಿ ಆಗತ್ತೆ. ಆ ಸಂದರ್ಭ ನಾವೆಲ್ಲರೂ ಆ ತಾಯಿಯ ಮಹಾಪ್ರಸಾದಕ್ಕೆ, ತಾಯಿಯ ಕೃಪೆಗೆ ಪಾತ್ರ ಆಗಬೇಕು ಅಂತ ಹೇಳುವಂತ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಮುರಳಿ ಕೃಷ್ಣ ಹಸಂದರ್. ಕಿಲ್ಲೆ ಮೈದಾನ ಬಳಿ ಇರತಕ್ಕಂತ ಈ ಮಹಾಕಾಳಿ ಮಂದಿರದ ನಿರ್ಮಾಣಕ್ಕೆ ಈಗಾಗಲೇ ಜೀರ್ಣೋದ್ಧಾರ ಸಮಿತಿಯನ್ನ ರಚನೆ ಮಾಡಿಕೊಂಡು, ಜೀರ್ಣೋದ್ಧಾರ ಸಮಿತಿಗೆ ಪರಿಪೂರ್ಣವಾಗಿರ್ತಕ್ಕಂಥ ಎಲ್ಲ ಸದ್ಭಕ್ತರನ್ನು ಸೇರಿಸಿಕೊಂಡು, ಪರಿಸರದ ಮತ್ತೆ ಕುಟುಂಬ ವರ್ಗ ಸೇರಿಸಿಕೊಂಡು ಒಂದು ಜೀರ್ಣೋದ್ಧಾರ ಸಮಿತಿಯನ್ನ ರಚನೆ ಮಾಡಿಕೊಂಡು ಇಲ್ಲಿ ಕೆಲಸವನ್ನು ಮಾಡ್ಲಿಕ್ಕೆ ಆರಂಭ ಮಾಡಿದ್ದೇವೆ. ನಾಡ್ದು ಬರುವ ತಿಂಗಳ ಮೇ 10ನೇ ತಾರೀಕಿಗೆ ಸಂಜೆ ಹೊತ್ತಿನಲ್ಲಿ ಸೀಮಾಧಿಪತಿ ಆಗಿರ್ತಕ್ಕಂಥ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರನ ಸಾನ್ನಿಧ್ಯದಿಂದ ಹೊರಡುವಂತ ಆ ಒಂದು ನಿಧಿಕುಂಭದ ಮೆರವಣಿಗೆ ಆರಾಧ್ಯ ಮೂರ್ತಿ ಆಗಿರ್ತಕ್ಕಂಥ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಬಳಿ ಸಾಗಿ ಅಲ್ಲಿಂದ ಕೋರ್ಟು ರಸ್ತೆಯಾಗಿ ಈ ಸ್ಥಳ ಸಾನ್ನಿಧ್ಯಕ್ಕೆ ಬರ್ಲಿಕ್ಕಿದೆ. ಬರ್ತಕ್ಕಂಥ ಸಂದರ್ಭ ಎಲ್ಲ ಸದ್ಭಕ್ತರು, ಈ ಕ್ಷೇತ್ರಕ್ಕೆ, ಪರಿಸರಕ್ಕೆ, ಸ್ಥಳ ಸಾನ್ನಿಧ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲ ಭಕ್ತರುಗಳು, ಹಿಂದೂ ಸಮಾಜದ ಬಂಧುಗಳು ಈ ಒಂದು ಮಂದಿರದ ಅಭಿವೃದ್ಧಿಗೆ ಮತ್ತು ಇಲ್ಲಿಯ ಸಾನ್ನಿಧ್ಯಕ್ಕೋಸ್ಕರ ತಮ್ಮ ಭಕ್ತಿಯ ಕಾಣಿಕೆಯನ್ನ, ಬೆಳ್ಳಿಯ ಅಥವಾ ಚಿನ್ನದ ಕೊಡುಗೆಯನ್ನ ಅಥವಾ ಹಣದ ಕೊಡುಗೆಯನ್ನ ನಿಧಿಕುಂಭಕ್ಕೆ ಸಮರ್ಪಣೆ ಮಾಡಬೇಕು ಅಂತ ಹೇಳುವಂತದ್ದ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಹಾಗೂ ಒಟ್ಟು ಈ ಮಂದಿರದ ನಿರ್ಮಾಣಕ್ಕೆ ಮಂದಿರ ಗುಡಿ ಮತ್ತು ಇದರ ಪರಿಸರ ಸುತ್ತಮುತ್ತಲಿನ ವ್ಯವಸ್ಥೆಗೋಸ್ಕರ ಸುಮಾರು 1.5 ಕೋಟಿ ಖರ್ಚಿನಲ್ಲಿ ಶಿಲಾಮಯವಾಗಿರ್ತಕ್ಕಂಥ ಮಂದಿರ ಮತ್ತು ಸುತ್ತಮುತ್ತಲಿನ ಪರಿಸರದ ಕಾಮಗಾರಿಗಳಿಗೆ ಒಟ್ಟು 1.5 ಕೋಟಿ ಖರ್ಚಿನ ಅಂದಾಜು ವೆಚ್ಚದಲ್ಲಿ ಈ ಕಾಮಗಾರಿ ಕೆಲಸಕ್ಕೆ ಹೊರಟಿದ್ದೇವೆ. ಇದಕ್ಕೆ ಎಲ್ಲರ ಸಹಕಾರವನ್ನ ಬಯಸ್ತೇವೆ.
ಈ ಮಂದಿರದ ಶಿಲಾಮಯ ಕಾರ್ಯಕ್ಕೆ ಈಗಾಗಲೇ ಅತ್ಯಂತ ಅನುಭವಿ ಆಗಿರತಕ್ಕಂಥ ನಿಸರ್ಗ ಕನ್ಸ್ಟ್ರಕ್ಷನ್ನ ರಾಜೇಂದ್ರ ಅವರನ್ನ ಶಿಲ್ಪಿಯನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ಇವತ್ತು ಕೆಲಸವನ್ನ ವಹಿಸಿಕೊಟ್ಟಿದ್ದೇವೆ. ಅವರು ಇವತ್ತು ಉಳ್ಳಾಲ್ತಿಯ ನಮ್ಮ ಉಳ್ಳಾಲ್ತಿಯ ಗುಡಿ ಇರ್ಬೋದು, ಮಹಾಲಿಂಗೇಶ್ವರದ ದೇವಸ್ಥಾನ ಇರ್ಬೋದು, ಅನೇಕ ದೇವಾಲಯಗಳ ಕಾರ್ಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯವನ್ನ ನಿರ್ವಹಿಸಿರ್ತಕ್ಕಂಥ ರಾಜೇಂದ್ರ ಅವರು ಇವತ್ತಿನಿಂದ ಈ ಮಂದಿರದ ಶಿಲಾಮಯ ಮಂದಿರದ ಕಾರ್ಯವನ್ನ ಆರಂಭ ಮಾಡ್ಲಿಕ್ಕಿದ್ದಾರೆ. ಅದಕ್ಕೋಸ್ಕರ ಇವತ್ತು ಯಾರು ಬಂದು ಈ ಕೆಲಸವನ್ನ ವೀಕ್ಷಣೆ ಮಾಡಬಹುದು ಮತ್ತು ಇಲ್ಲಿ ಅತ್ಯಂತ ಶೀಘ್ರದಲ್ಲಿ ಈ ಮಂದಿರ ನಿರ್ಮಾಣ ಆಗಬೇಕು ಅಂತ ಹೇಳುವಂತ ಸಂಕಲ್ಪಕ್ಕೋಸ್ಕರ ಎಲ್ಲರೂ ಸಹಕಾರವನ್ನ ಮಾಡಬೇಕು ಅಂತ ವಿನಂತಿ. ಭಕ್ತಾದಿಗಳ ಇಷ್ಟಾರ್ಥವನ್ನ ನೆರವೇರಿಸಿ ಇವರ ಬಾಳಿನಲ್ಲಿ ಬೆಳಕು ಚೆಲ್ಲುತ್ತಿರುವ ಮಹಾಕಾಳಿ ದೇವಿಯ ಸನ್ನಿಧಿ ಅಭಿವೃದ್ಧಿಗಾಗಿ ಭಕ್ತಾದಿಗಳು ಭಕ್ತಿಯಿಂದ ಕೈಜೋಡಿಸಬೇಕಾಗಿದೆ. ಈ ಮೂಲಕ ಮಹಾಕಾಳಿ ದಿವ್ಯ ಶಕ್ತಿಯ ಕ್ಷೇತ್ರ ವಿಸ್ತಾರಗೊಂಡು ಬೆಳಗಬೇಕಾಗಿದೆ. ಸುಧಾಕರ್ ಪಡೇಲ್, ಸುದ್ದಿ ನ್ಯೂಸ್, ಪುತ್ತೂರು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.